ಸೂರಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದ ದೇವೇಂದ್ರ ದಂಪತಿಯವರಿಗೆ ರೋಟರಿ ಕ್ಲಬ್ ಮಂಗಳೂರು ಸೀಸೈಡ್ ವತಿಯಿಂದ ಸುಂದರವಾದ ಮನೆಯನ್ನ ನಿರ್ಮಿಸಿದ್ದು, ಮನೆಯ ಹಸ್ತಾಂತರ ಕಾರ್ಯಕ್ರಮವು ತಣ್ಣೀರುಬಾವಿಯಲ್ಲಿ ನಡೆಯಿತು. ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಆರ್ಐ ಡಿಸ್ಟ್ರಿಕ್ಟ್ 3181ರ ರೊಟೇರಿಯನ್ ಆರ್ ರವೀಂದ್ರ ಭಟ್ ಅವರು ನಾಮಫಲಕವನ್ನು ಅನಾವರಣಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗ್ರೆ ಮಹಾಜನ ಸಭಾದ ಮಾಜಿ ಅಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಆರ್ ರವೀಂದ್ರ ಅವರು, ದೇವರು ಮೆಚ್ಚುವಂತಹ ಕೆಲಸವನ್ನ ರೋಟರಿ ಕ್ಲಬ್ ಮಂಗಳೂರು ಸೀಸೈಡ್ನವರು ಮಾಡಿದ್ದಾರೆ ಎಂದು ಹೇಳಿದರು. ಒಂದು ವರ್ಡ್ ಇದೆ, ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ. ಅಂದರೆ ಆಗತಕ್ಕಂಥ ಕೆಲಸ ಲೇಟ್ ಆದರೂ ಪರವಾಗಿಲ್ಲ, ಆಗದೇ ಇರೋದಕ್ಕಿಂತ ಆಗೋದು ಒಳ್ಳೆಯದು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ. ಆದರೆ ಲೇಟ್ ಆಗಿದ್ದಕ್ಕೆ ಯಾವುದೂ ಅಷ್ಟೇ, ಯಾವುದೇ ಒಂದು ಕಾರ್ಯಕ್ರಮಗಳು ಸ್ವಲ್ಪ ಮುಂದೂಡಿದಾಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಒಂದು ವೇಳೆ ನಿಮ್ಮ ಪೀರಿಯಡಲ್ಲಿ ಏನಾದರೂ ಆಗಿದ್ದಿದ್ದರೆ ಅವತ್ತು ಇದು ತಾರಸಿ ಬಂದು ಶೀಟೇ ಆಗೋದು. ಯಾಕೆಂದರೆ ಮುಂದೆ ದುಡಿದಾಗ ಜನ ಜಾಸ್ತಿ ಬಂದರು, ಕೊಡತಕ್ಕಂಥ ದಾನಿಗಳು ಸಿಕ್ಕಿದ್ರು, ಹಾಗಾಗಿ ಇದಕ್ಕೆ ಶೀಟ್ ಬಂದು ತಾರಸಿ ಬಿತ್ತು. ಸೊ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಲಿ, ಒಂದು ಅಡಚಣೆ ಬಂದಾಗ ಅದು ಆಗೋದು ಇನ್ನು ಮುಂಚೆ ಮತ್ತೆ ತುಂಬ ಒಳ್ಳೆಯದಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ನಾನು ನಿಲ್ಸೋಣ ಹೇಳ್ತೇನೆ. ಎರಡನೇದಾಗಿ ಅವ್ರು ಹೇಳಿದಂಥ ಮಾತು, ನಾನು ಹಂಚಿನ ಮನೆಯಲ್ಲಿದ್ದೇನೆ, ಇಲ್ಲಿ ತಾರಸಿ ಆಯಿತು. ಸೊ ಯಾವತ್ತೂ ಅಷ್ಟೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರವಾಗಿ. ಸೊ ಇಲ್ಲೇನು ಹಾಗೆ ಆಯ್ತು, ಹೇಗೆಂದರೆ ನೀವು ಕೊಟ್ಟರೆ ಅದು ನಿಮಗೆ ಆದಂಗೆ ಆಯ್ತಿದ್ದು ಸಮಾಧಾನ. ಮೂರನೇದಾಗಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸು 0 ಇರಬೇಕಂತೆ, ನಿಲ್ಲಿರಬೇಕಂತೆ. ಆದರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸು ತುಂಬ ಇರಬೇಕಂತೆ. ಸೊ ಮನಸ್ಸಿನಲ್ಲಿ ಏನು ತುಂಬ ಇರಬೇಕಂದ್ರೆ ಒಳ್ಳೆಯ ಮನಸ್ಸಿರಬೇಕು, ಒಳ್ಳೆಯ ಉದ್ದೇಶ ಇರಬೇಕು. ಒಳ್ಳೆಯ ಒಂದು ಮನಸ್ಸಿಂದ ನಾವು ಕೆಲಸ ಶುರು ಮಾಡಿದಾಗ ಬ್ಯಾಂಕಿನ ಬ್ಯಾಲೆನ್ಸ್ನಲ್ಲಿ ನಿಲ್ಲಿದ್ದರೂ ಕೂಡ ಆ ಕೆಲಸ ಆಗ್ತದೆ. ಆನಂತರ ಬೆಂಗ್ರೆ ಮಹಾಜನ ಸಭಾದ ಮಾಜಿ ಅಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು ಮಾತನಾಡಿ, ರೋಟರಿ ಸಂಸ್ಥೆಯವರು ಮಾಡುವ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಭಾರಿ ಒಂದು ಒಳ್ಳೆಯ ವಿಷಯ, ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಸರ್ವಿಸ್ ನೋಡಿ, ಯಾವ ಮಾಧವಸ್ವರ ನಾವು ಒಳ್ಳೆ ಫ್ರೆಂಡ್ಸ್, ನನ್ನ ಅವರು ಯತೀಶು ಮತ್ತು ಸೂರ್ಯ ಅಂತ ಒಬ್ಬರು ಇದ್ದರು ರೋಟರಿ ಅವರು, ಮತ್ತೊಂದು ವೇಣುಗೋಪಾಲ್ ಕೂತಣ್ಣಿ, ಈ 4 ಜನ ನಮಗೆ ಯಾವ ರೋಟರಿ ಟಚ್ ಇದ್ದಾರೆ. ಬಟ್ ಇವರೆಲ್ಲ ನಮ್ಮ ಸ್ಕೂಲಿಗೆ, ನಾನು ಪ್ರೆಸಿಡೆಂಟ್ ಇರುವಾಗ ಬಿಫೋರ್ ಇರುವಾಗ ನಮ್ಮ ಸ್ಕೂಲಿಗೆಲ್ಲ ಒಳ್ಳೆ ಸಹಾಯವನ್ನು ಮಾಡಿ ಸ್ಮಾರ್ಟ್ ಕ್ಲಾಸ್ ಕೊಟ್ಟ ಒಂದು ವ್ಯಕ್ತಿ ಇವರೆಲ್ಲ. ಇವರು ಸೋಷಿಯಲ್ ಸರ್ವಿಸ್ ನಾವು ಹೊರಗಿನಿಂದವರಿಗೆ ನೋಡ್ತಾ ಇದ್ದೇವೆ. ಬಟ್ ನಾನು ಇವತ್ತು ತುಂಬ ಖುಷಿ ಆಯಿತು. ಅಂದರೆ ಸ್ಪೆಷಲ್ ನನ್ನ ಫ್ರೆಂಡ್ ಅವ್ರ ಮನೆ ಓನರ್, ನಾವೆಲ್ಲ ಧಕ್ಕೆಯಲ್ಲಿ ಒಟ್ಟಿಗಿದ್ದವು. ನಾನು ಓನರ್ ಆಗಿದ್ದೆ, ಅವ್ರ ಪಾಪ ವರ್ಕ್ ಮಾಡ್ತಿದ್ದರು. ನನಗೆ ಇಲ್ಲಿ ನೋಡೋಗಲಿ ಗೊತ್ತಿಲ್ಲ ಅವ್ರಿಗೆ ಮನೆ. ತುಂಬ ಖುಷಿ ಆಯಿತು. ಬಟ್ ರೋಟರಿ ಅವರು ನೀವು ಮಾಡೋದು ಸೇವೆ ರಿಯಲಿ ನನಗೆ ತುಂಬ ಖುಷಿ ಆಯಿತು. ನೀವೆಲ್ಲ ಹೇಳಿದ್ರಿ, ಬಟ್ ನೀವು ಹಂಚಿನ ಮನೆ ಅಂತ ನಾನು ಇದ್ದು, ಅದೆಲ್ಲ ನಿಮಗೆ ಭಾಗ್ಯ ಪರಮಾತ್ಮ ಕೊಟ್ಟಿದ್ದಾರೆ. ನನ್ನಿಂದ ಖಂಡಿತ ಈ ಮನೆಗೆ ನಾನು ಹೆಲ್ಪ್ ಮಾಡ್ತೇನೆ. ನಾನು ಮಾಧವಸ್ವರ್ಣ ನನ್ನ ಇದನ್ನು ಕೊಡ್ತೇನೆ. ಈ ಮನೆಯಲ್ಲಿ ಅವರು ಒಳ್ಳೆಯದಾಗಲಿ, ಅವ್ರ 2 ಮಕ್ಕಳಂತ ಹೇಳಿದರು, ಅವರ ಭವಿಷ್ಯ ಒಳ್ಳೆಯದಾಗಲಿ. ಆ ರೋಟರಿ ಸೀಸೈಡ್ ಇನ್ನೂ ಇಂಪ್ರೂವ್ ಆಗಲಿ. ಯಾವ ನನ್ನ ಹತ್ರ ಟಚ್ಚಲ್ಲಿ ಇರಿ, ಇಂಥ ಕೆಲಸ ಮಾಡುವಾಗ ನಂದು ಏನಾದರೂ ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಇದೇ ವೇಳೆ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಸುನೀತಾ ಅವರು ಮಾತನಾಡಿ, ತುಂಬಾ ಬಡ ಕುಟುಂಬದ ದಂಪತಿಗೆ ರೋಟರಿ ಸಂಸ್ಥೆಯವರು ಮನೆಯೊಂದನ್ನು ನಿರ್ಮಿಸಿದ್ದು ಎಲ್ಲರೂ ಮೆಚ್ಚುವಂತಹ ಕೆಲಸ. ರೋಟರಿ ಸಂಸ್ಥೆಯಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯಲಿ ಎಂದು ಶುಭ ಹಾರೈಸಿದ್ರು. ಇವತ್ತು ನನಗೆ ತುಂಬಾ ಸಂತೋಷದ ವಿಷಯ, ಯಾಕೆಂದ್ರೆ ನಮ್ಮ ವಾರ್ಡಿನಲ್ಲಿ ಪ್ರಥಮತವಾಗಿ ಈ ಒಂದು ಮನೆ ಕಟ್ಟಿಸಿಕೊಟ್ಟದಕ್ಕೆ ನಾನು ಮಾಧವಸ್ವಾಮಿಯವರಾಗಲಿ, ರೋಟರಿ ಗವರ್ನರ್, ಎಲ್ಲ ಪದಾಧಿಕಾರಿ ಎಲ್ಲರಿಗೂ ಎಲ್ಲರನ್ನು ನಾನು ಅಭಿನಂದಿಸ್ತೇನೆ. ಹಾಗೆ ಎಲ್ರಿಗೂ ಅಭಿನಂದಿಸ್ತೇನೆ. ಯಾಕೆಂದರೆ ಈ ದೇವೇಂದ್ರ ಇವರು ತುಂಬ ಬಡ ಕುಟುಂಬ, ಅಂದರೆ ಅವರೇ ಅಲ್ಲ, ತುಂಬ ಬಡ ಕುಟುಂಬ ಇದು ಹಿಂದುಳಿದ ಇದು ಪ್ರದೇಶ ಇಲ್ಲಿ. ಅಂದರೆ ನನ್ನ ವಾರ್ಡಿನಲ್ಲೆಲ್ಲ ಬಡವರೇ, ಗೌರ್ಮೆಂಟ್ ಜಾಬಿನವರು ಯಾರೂ ಇಲ್ಲ, ಎಲ್ಲ ದುಡಿದು ತಿನ್ನುವವರೇ. ಆದ್ದರಿಂದ ತುಂಬ ಹಿಂದುಳಿದ ಅವರನ್ನು ಗುರುತಿಸಿ ಮಾಧವಸ್ವಾಮಿಯಿಂದ ನನಗೆ ಈ ರೋಟರಿ ಕ್ಲಬ್ಬಿನ ಪರಿಚಯದ ವನ ಮಹೋತ್ಸವ ಟೈಮಲ್ಲಿ ಆವಾಗ ನಾನು ಹೇಳಿದೆ, ಯಾಕೆಂದರೆ ನಮ್ಮ ವಾರ್ಡ್ ತುಂಬ ಹಿಂದುಳಿದದ್ದು, ಇದನ್ನು ನೀವು ಮುಂದೆ ತರಬೇಕು, ತುಂಬ ನಮಗೆ ನಮ್ಮ ವಾರ್ಡಿಗೆ ಇದು ಉಪಕಾರ ಮಾಡಬೇಕಂತ ಹೇಳಿದ್ದೇನೆ. ಅದೇ ಥರ ಈಗ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೀರಿ. ಇನ್ನೂ ನನ್ನ ಇದರಲ್ಲಿ ವಾರ್ಡಲ್ಲಿ ಗುರುತಿಸಿದ್ದಾರೆ, ಬಡ ಕುಟುಂಬ ಉಂಟು, ಅದಕ್ಕೂ ಹೆಲ್ಪ್ ಮಾಡಬೇಕು. ರೋಟರಿ ಕ್ಲಬ್ನ ಅಡ್ವೈಸರ್ ರೊಟೇರಿಯನ್ ಮಾಧವ ಸುವರ್ಣ ಅವರು ಮಾತನಾಡಿ, ದೇವೇಂದ್ರ ಅವರು ಕಳೆದ 4 ವರ್ಷಗಳಿಂದ ಚಿಕ್ಕ ಗುಡಿಸಲ್ನಲ್ಲಿ ಟರ್ಪಾಲು ಹೊದಿಕೆಯಲ್ಲಿ ಜೀವನ ಕಳೆಯುತ್ತಿದ್ರು. ಇದನ್ನ ಮನಗಂಡು ರೋಟರಿ ಕ್ಲಬ್ ವತಿಯಿಂದ ದೇವೇಂದ್ರ ಅವರಿಗೆ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದೇವೆ ಎಂದು ಹೇಳಿದ್ರು.
ನಾನು ಕಾಂಕ್ರೀಟ್ದ ಮನೆ ಮಾಡಿ ನಿತಿನ್ ಭಂಡಾರ ಹೌದು. ಹಾಗೆ ವಾಸುದೇವ್ ಕಾಮತ್ ಮಾಡಿ ಸಿಮೆಂಟ್ ನಮ್ಮ ಲೆಕ್ಕದಲ್ಲಿ ಲೇಬರ್ ಕಲ್ಲು ಸುಳಿ ಒಬ್ಬೊಬ್ಬರು ಒಂದೊಂದು ಕೊಟ್ಟು ಸುನಂದ ಮೇಡಮ್ ಎಲ್ಲ ಒಬ್ಬೊಬ್ಬರು ಒಂದೊಂದು ವಸ್ತು ಕೊಟ್ಟು ಜಲ್ದಿ ಒಬ್ಬರು ಹಾಗೆ ಹೀಗೆ ಇದು ನಡ್ತಾ ಹೋದ. ಆದರೆ ಮಧ್ಯದಲ್ಲಿ ಕೊರೋನಾ ಬಂದದ್ದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅಲ್ಲಿಂದ ಬರಬೇಕು, ಹಾಗೆ ತುಂಬ ಸಮಸ್ಯೆ ಆಯಿತು. ಹಾಗೆ ನಾವು ದೇವನಂತರ ಹೇಳಿದೆ ಖಂಡಿತ ಒಳ್ಳೆಯದಾಗ್ತದೆ ಮತ್ತು ಹೇಳಿದ್ರು ನಮ್ಮ ಮಗುವಿಗೊಂದು ಇಷ್ಟು ಮಲ್ಲೆ ಮನೆ ಮಾಡಿದ್ರಿ, ಒಂದು ಓದಲಿಕ್ಕೆ ಏನಾದರೂ ರೂಮ್ ಬೇಡವ ಅಂತ. ಸೊ ಅದಕ್ಕೆ ಎಡಿಷನಲ್ ಅದು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ, ಎಡಿಷನಲ್ ಒಂದು ರೂಮ್ ಮಾಡಬೇಕು. ಹಾಗಾಗಿ ನಾನು ಹೇಳಿದೆ ಈಗ ಕ್ಲಬ್ಬಲ್ಲಿ ಒಂದು ಬಜೆಟ್ ಇದೆ, ಎಡಿಷನ್ ಇಲ್ಲ, ಕಾಂಟ್ರಾಕ್ಟ್ ಹೇಳಿದೆ ಚೇರ್ಮನ್ ಅದಕ್ಕೆ ಎಷ್ಟಾಗ್ತದೆ ಅಂತ ಒಟ್ಟು ನೋಡುವಾಗ ಅದಕ್ಕೊಂದು 50-60 ಸಾವಿರ ಆಗುತ್ತೆ. 75,000 ನಾನು ಕೊಡ್ತೇನೆ ಅಂತ ಹೇಳಿದ್ರು, ಹೌದಲ್ಲ. ಹಾಗೆ ಕ್ಲಬ್ಬಿಂದ ಇದು ಮಾತ್ರ ಸಿಕ್ಕಿದೆ, ಎಲ್ಲ ಬಾಕಿ. ಸೊ ದೇವೇಂದ್ರನಿಗೊಂದು ಒಳ್ಳೆ ಮನೆ ಆಗಿದೆ. ಇಲ್ಲಿ ಫ್ಯೂಚರ್ ನಾವು ಮೇಡಮ್ ಹೇಳಿದರು, ಇಲ್ಲಿ RCC ರೋಟರಿ ಸಮುದಾಯ ದಳ ಅಂತೇಳಿ ಅದು ಮಾಡಿ ಮೆಡಿಕಲ್ ಕ್ಯಾಂಪ್, ನಿಮ್ಮ ಸ್ಕೂಲು ಎಂತಾಗಿದೆ ಇದೆಲ್ಲ ಸರಿದ್ದಾರೆ. ದೇವೇಂದ್ರ ಅವರು ಮಾತನಾಡಿ, ಟರ್ಪಲ್ ಹೊದಿಕೆಯಲ್ಲಿ ಜೀವನ ಸಾಗಿಸುತ್ತಿದ್ದ ನನಗೆ ರೋಟರಿ ಕ್ಲಬ್ನವರ ಸಹಕಾರದೊಂದಿಗೆ ಸುಂದರವಾದ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದ ಎಂದು ಹೇಳಿದ್ರು. ಬೋಟು ಮೀನುಗಾರಿಕೆ ಮಾಡ್ತೊಂದಿತ್ತು, ಏನು ಬಡ ಕುಟುಂಬದ ಅಂಚದ ಹೆಂಗೆ ಮದುವೆ ಆಗ್ಬೇಕಾ ಹಿಂಗೆ ರಡ್ಡಿ ಜೋಕುಲು ಏನು ಕಂಡನ್ ಬಿಡಿ ರಡ್ಡಿ ಜೋಕುಲು ಅವೆನ್ನಿಗಳು ವಾಸಸ್ಥಾನ ಮಲ್ಪರ ಹೆಗ್ಲಿಗೆ ಸರಿಯಾಗಿ ಇಲ್ಲಿ ಸುರುತ ಇಲ್ಲಿ ಬೂರ್ನತ್ತ ಬಂದು ಹೆಂಗೆ ಭಾರಿ ಬಂಗಾಟ ಆ ಬಂಗಾಯಿನ ಬಂದು ಏನು ರೋಟರ್ದಕ್ಕನ ಬೇಡಿಕೆ ಅಂದಿ ಹಿಂಗೆ ತುಂಬ ಇಲ್ಲ ಹೆಂಚೆತ್ತಂಡು ಹಿಂಗಳು ತರ್ಪಲ್ದ ಇಲ್ಲಡ ಜೀವನದಿತ್ತು ಅಂತ ಏನು ಹೆಣ್ಮು ವರ್ಷ ಉಂಟಲ್ಲ ಅವೇ ತರ್ಪಾಲ್ದು ಇಲ್ಲಿ ವಯೋಪ್ರಪಾಡ್ದು ಜೀವನದಿತ್ತು ಅಂತ ಅಪ್ಪಗ ಇಂಚಿ ಹೆಂಗೆ ರೋಟರ್ದಕ್ಕನ ಮುಖಾಂತರ ಏನು ಹೆಲ್ಪ್ಗೆ ಇನ್ನೆ ಆ ಹೆಲ್ಪ್ಗೆ ಇನ್ನಕ್ಕೆ ರೋಟರ್ದಕ್ಕಲು ಹೆಂಗೆ ಹೆಲ್ಪನ್ನು ಕೊಡ್ಪೆ ಒಂದು ಬಂದಿರಿ ಅಂಚಾದ್ಯಾನಿ ಈ ರೋಟರ್ದಕ್ಕನ ಮುಖಾಂತರ ಹೆಂಗೆ ಈಚು ಮಲ್ಲ ಇಲ್ಲಿ ಮಲ್ಪರೆ ಸಾಧ್ಯ ಹಿಂಗೆ ಹಾಕೋಣ ಹೆಲ್ಪ್ ದಿಕ್ಕಿನತ್ತ ಬಂದು ಪೂರ ಹೆಂಗೆ ರೋಟರಿ ಕ್ಲಬ್ದ ಮಹತ್ತ ಜನಕ್ಕಲ್ಲ ಹೆಂಗೆ ಹೆಲ್ಪ್ ಮಾಡ್ತು ಕೊರಿಯದು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಸೀಸೈಡ್ನ ಅಧ್ಯಕ್ಷರಾದ ರೊಟೇರಿಯನ್ ಅಶೋಕ್ ಎಂಕೆ, ಸೆಕ್ರೆಟರಿ ರೊಟೇರಿಯನ್ ಹೀರಚಂದ್ ಕರ್ಕೇರಾ, ಹೌಸಿಂಗ್ ಪ್ರಾಜೆಕ್ಟ್ ಚೇರ್ಮನ್ ರೊಟೇರಿಯನ್ ಕಿರಣ್ ಕುಮಾರ್, ರೋಟರಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಮಸ್ತರ್, ಕುದ್ರೋಳಿ ಗ್ರಾಮದ ಪ್ರೆಸಿಡೆಂಟ್ ಅಮಿತ್ ಸುವರ್ಣ, ಸ್ಥಳೀಯ ಮುಖಂಡ ನವೀನ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್ V4 ನ್ಯೂಸ್ ಮಂಗಳೂರು.